ಸೊ ಮಧ್ಯಾಹ್ನದ ಊಟ ಸೆಟ್ ಆಯಿತು ನಮಗೆ. ಎಸ್. ಸೊ ಬಿಸಿಯಾದಂಥ ಪಾಲಕ್ ದಾಲ್ ಫ್ರೈ, ಹಾಗೆ ಅದರ ಜೊತೆಗೆ ಜೀರಾ ರೈಸ್. ಎಸ್ ಮೇಡಮ್, ಸೊ ಫಸ್ಟ್ ಈಗ ನಮಗೆ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಿ? ನಾರ್ತ್ ಇಂಡಿಯನ್ ಸ್ಟೈಲ್ ದಾಲ್ ಫ್ರೈ, ಪಾಲಕ್ ದಾಲ್ ಫ್ರೈ. ಪಾಲಕ್ ದಾಲ್ ಫ್ರೈ, ಸೂಪರ್. ಸೊ ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೌದು. ಎಸ್. ಹೇಗೆ, ಏನು ಕೊಡಲಿ? ಫಸ್ಟ್ ಒಂದು ಕಡಾಯಿ. ಗ್ಯಾಸ್ ಆನ್ ಮಾಡಬೇಕಾ? ಹಾಂ. ಘೀ ಹಾಕಬೇಕಾ? ಹಾಂ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು KC ಅವರ ಶುದ್ಧ ಹಸುವಿನ ತುಪ್ಪ. ಸೊ ಒಳ್ಳೆ ಗ್ರ್ಯಾನ್ಯೂಲ್ಸ್ ಥರನೂ ಹಾಗೆ ಉದುರಾಗಿ ಬರುವಂಥದ್ದು ತುಪ್ಪ. ಈ ಥರ ಇದ್ದರೆ ಯಾವಾಗಲೂ ಪ್ಯೂರ್ ಅಂತ ಹೇಳಿ. ಹಾಕಬೇಕಾ? ಹಾಂ. 4 ಟೇಬಲ್ ಸ್ಪೂನ್. ಸಾಕಾ? ಸಾಕು. ಫಸ್ಟಿಗೆ ನಾವು ಜೀರಾ ಹಾಕುವ. ಇದೊಂದು ಚೂರು ಸ್ವಲ್ಪ ಬಿಸಿ ಆಗಲಿ. ಫಸ್ಟ್ ಜೀರಾ ಹಾಕುವ. 1 ಟೇಬಲ್ ಸ್ಪೂನ್. ಓಕೆ. ಅದು ಬಿಸಿ ಆಗುವಾಗವೇ ಆನಿಯನ್ ಹಾಕುವ. ಜೀರಾ ಸಿಡಿಬೇಕಲ್ಲ? ಹೌದು. ಓಕೆ. 1 ಆನಿಯನ್. ಈ ಮಕ್ಕಳಿಗೆ ತಿನ್ನಿಸುವಂಥದ್ದೇ ಒಂದು ತುಂಬ ಕಷ್ಟದ ಕೆಲಸ. ಹೌದು. ಸೊ ಅವರಿಗೆ ಇಷ್ಟ ಆಯಿತು ಅಂತ ಹೇಳಿದರೆ ಮತ್ತೆ ಯಾವುದು ಕೂಡ ಅದು ಪರ್ಫೆಕ್ಟ್ ಅಂತ. ಆ್ಯಕ್ಚುಲಿ ಬೆಸ್ಟ್ ಜಡ್ಮೆಂಟ್ ಅಂತ ಹೇಳಿದರೆ ಮಕ್ಕಳು, ಯಾಕೆ ಅಂತ ಹೇಳಿದರೆ ಕರೆಕ್ಟ್ ಇದ್ದಾಗೆ ಬೆಸ್ಟ್ ಕ್ರಿಟಿಕ್ ಆ್ಯಕ್ಚುಲಿ. ಸೊ ಕರೆಕ್ಟ್ ಇದೆಯಾ ಇಲ್ವಾ ಅವರೇ ಹೇಳೇ ಬಿಡ್ತಾರೆ ಮುಖಕ್ಕೆ. ಹೌದು. ಇದಕ್ಕೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್. ಓಕೆ. ಸೊ ಮಗನ ಮಗಳ? ಫಸ್ಟ್ ಮಗ. ಸೆಕೆಂಡ್ ಮಗಳು ದುರ್ಗಾಂಶ್, ಬೊಳ್ಳು ಶ್ರೀ ದುರ್ಗಾಂಶ್. ಮಗಳು ಶ್ರೀ ದುರ್ಗಾ ಸಪ್ತಮಿ. ಒಬ್ಬ ಎಲ್ಲಿಂದ ಹುಡುಕಿದ್ರಿ ಹೆಸರುಗಳನ್ನ? ಅದು ನಮ್ಮದು ಮನೆ ದೇವರು ದುರ್ಗಾ. ಸೊ ದುರ್ಗಾ ಇಂದವೇ ಹೆಸರು ಬರ್ಬೇಕಂತ. ಫಸ್ಟ್ ದುರ್ಗಾ ಅಂಶ. ದುರ್ಗಾ ಸಪ್ತಮಿ. ಹೌದು, ನವರಾತ್ರಿದು 7th ಡೇ. ಕರೆಕ್ಟ್ ಗೆಸ್ ಮಾಡಿದೆ. ಕರೆಕ್ಟ್. ಹಾಗೆ 7th ಡೇ ಹುಟ್ಟಿದಕ್ಕೆ ದುರ್ಗಾ ಸಪ್ತಮಿ. ನನಗೆ ಒಮ್ಮೆಲೆ ಆಶ್ಚರ್ಯ ಆಯ್ತು. ಅಂದ್ರೆ ಇಂಥ ಹೆಸರು ತುಂಬಾ ರೇರ್. ಇದು ಹೆಸರು ಇಷ್ಟುದ್ದ ಹೆಸರು ಯಾರು ಹೇಗೆ ಯೋಚಿಸಿದ್ರು? ನೈಸ್. ಥ್ಯಾಂಕ್ ಯು. ಇದು ಫ್ರೈ ಆಗ್ತಾ ಇರುವಾಗವೇ ಇದಕ್ಕೆ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್. ಕಲರ್ ಚೆನ್ನಾಗಿ ಬರುತ್ತೆ. ಹೌದು, 1 ಟೇಬಲ್ ಸ್ಪೂನ್. ಇದು ಜೀರಾ ಪೌಡರ್, ಜಸ್ಟ್ 1/2 ಟೇಬಲ್ ಸ್ಪೂನ್ ಸಾಕು. ಇದು ಕೊರಿಯಾಂಡರ್ ಪೌಡರ್, ಇದು 1/2 ಸಾಕು. ಚೂರು ಅರಶಿನ, ಸೊ ಚಿಲ್ಲಿ ಪೌಡರ್, ಧನಿಯಾ, ಜೀರಾ ಮತ್ತು ಅರಿಶಿನ ಪುಡಿ. ಅಷ್ಟೇ. ಇದಕ್ಕೇನೆ ಕಟ್ ಮಾಡಿದ್ದ ಪಾಲಕ್. ತುಂಬ ಸಣ್ಣದು. ಹೌದು. ಆ್ಯಂಡ್ ಟೊಮೆಟೊ ಒಟ್ಟಿಗೆ ಹಾಕಿ ಬಿಡೋದು. ಇದು ಒಳ್ಳೆ ರೋಸ್ಟ್ ಆಗಬೇಕು. ಬಾಡೋವರೆಗೂ ಟೊಮೆಟೊ ಸ್ಮ್ಯಾಶ್ ಆಗಬೇಕು. ನಿಮ್ಮ ಇಬ್ಬರ ಮಕ್ಕಳಲ್ಲಿ ಪೋಖ್ರಿ ಯಾರು ತುಂಬ? ಸಣ್ಣವಳು. ಯಾವಾಗಲೂ ಸೆಕೆಂಡ್ ಒನ್ ಇಸ್ ಹೌದು. ಅವಳಿಗೆ ಅವಳ ಅಣ್ಣನ ಕೈಯಲ್ಲಿ ಇದ್ದದ್ದು ಅವಳಿಗೆ ಬೇಕು. ಹಾಗೆ ಒಂಚೂರು ಯಾವಾಗಲೂ ಇದ್ದದ್ದೇ. ಹೌದು. ಇದೀಗ ಟೊಮೆಟೊ ಒಂಚೂರು ಸಾಫ್ಟ್ ಆಗೋ ತನಕ ಒಂಚೂರು ಫ್ರೈ ಮಾಡ್ಕೊಳ್ಳೋದು. ಸೊ ನಿಮ್ಮ ಮಕ್ಕಳನ್ನೇ ನೋಡ್ಕೊಳ್ಳೋದು ಬದಲು ಬೇರೆ ಏನೆಲ್ಲ ನಿಮ್ಮದು ಹವ್ಯಾಸಗಳಿದೆ ಬೇರೆ ಎಲ್ಲ? ರೀಡಿಂಗ್ ಬುಕ್ಸ್, ಮತ್ತು ಹೀಗೆ ಎಕ್ಸಸೈಸ್, ಯೋಗ ಎಲ್ಲ ಮಾಡ್ತೇವೆ. ಓಕೆ ಓಕೆ. ಚೂರು ಸಾಲ್ಟ್ ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪು.
ಸೊ ಇದೆರಡು, ಒಂದು ಬಹುಶಃ ನಿಮ್ಮ ಮಗಳಿಗೆ ಅದು ಸೆಕೆಂಡ್ ಒನ್ ನೀವು ಹೇಳಿದಂಥದ್ದು ಮಗಳಿಗೆ ತುಂಬ ಇಷ್ಟವಾ ಅಂತ, ಚೀಸ್ ಬಾಲ್ಸ್. ಹಾಂ, ಮಗಳಿಗೆ ಇಷ್ಟ, ಬಟ್ ಮಗನಿಗೆ ಜಾಸ್ತಿ ಇಷ್ಟ. ಇವತ್ತೆಲ್ಲ ಮಗನಿಗೆ ಹೌದು. ಮಗಳು ಅಣ್ಣ ತಿಂದರೆ ಮಗಳು ತಿಂತಾಳೆ, ಹಾಗೆ ಅವನದ್ದೇ ಕಾಪಿ. ಅದಕ್ಕೆ ಹೇಳೋದಲ್ಲ, ದೊಡ್ಡವರು ಫಸ್ಟ್ ಒಳ್ಳೆ ಎಕ್ಸಾಂಪಲ್ ಆಗಬೇಕು. ಒಂಚೂರು ಗರಂ ಮಸಾಲ. ಇದು ಇದಾಗಿದೆ, ಸಾಫ್ಟ್ ಆಗಿದೆ ಟೊಮೆಟೊ. ಇದೀಗ ಬಾಯ್ಲ್ಡ್ ದಾಲ್, ತೊಗರಿಬೇಳೆ ಮಾತ್ರ. ಅದಕ್ಕೆ ಚೂರು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬೇಯಿಸಿದ್ದು, 2 ವಿಸಿಲ್ಸ್ ಬೇಯಿಸಿದೆ. ನೀರು ಬೇಕು, ನೀರು ಹಾಕ್ಲ ನೋಡ್ಕೊಳ್ಳಿ. ಹಾಂ, ಸಾಕು. ಸೊ ಇದು ರೈಸ್, ಚಪಾತಿ, ರೋಟಿ. ಹೌದು, ಅದ್ರ ಜೊತೆಗೆಲ್ಲ ಗೀ ರೈಸ್, ಜೀರಾ ರೈಸ್ ಒಟ್ಟಿಗೆಲ್ಲ ಒಳ್ಳೆ ಆಗ್ತದೆ. ಚಪಾತಿ ಒಟ್ಟಿಗೆ ಸಹ. ಇದು ಕುದಿವಷ್ಟರಲ್ಲಿ ಒಂದು ತಡ್ಕ ಹಾಕುವ ಇದಕ್ಕೇನೆ. ಹಾಂ, ಹೌದು. ಓಕೆ, ಫಸ್ಟ್ ಕೂಡ ಹಾಕಿದಿರಲ್ಲ, ಮತ್ತೆ ಪುನಃ ಬೇಕಾಗುತ್ತಾ? ಹಾಂ, ಹೌದು, ಅದೊಂಚೂರು ಫ್ಲೇವರ್ ಜಾಸ್ತಿ ಸಿಗುತ್ತೆ. ಓಕೆ, ಸೊ ಅದು ಕುದಿ ಬರಬೇಕಾ? ಹಾಂ, ಹೌದು, ಇದು ಕುದಿ ಬರಲಿ. ಕುದಿ ಬಂದ್ರೆ ಆಯ್ತು, ಫಿನಿಶ್. ಹಾಂ, ಹೌದು, ಒಂದು ತಡ್ಕ ಒಗ್ಗರಣೆ ಹಾಕಿದ್ರೆ ಆಯ್ತು. ಒಗ್ಗರಣೆಗೆ ಇಟ್ಕೊಳ್ಳೋಣ. ಹಾಂ, ಸೊ ಇದಕ್ಕೇನು ಹಾಕಬೇಕು? ಚೂರು ತುಪ್ಪ ಹಾಕುವ. ಓಕೆ, ಸೊ ನೀವು ಬೇಯಿಸುವಾಗಲೂ ತುಪ್ಪ ಹಾಕಿದ್ರಿ ಅಲ್ಲ? ಹೌದು. ಓಕೆ, ಸೊ ಸಾಕಾ ನೋಡ್ಕೊಳ್ಳಿ. ಹಾಂ, ಸಾಕು. ಸಾಕಾ? ಓಕೆ, ಚೂರು ಜೀರಾ, ಕರಿಪತ್ತ, ಓಕೆ, ಕಸೂರಿ ಮೇಥಿ. ಅದು ಒಗ್ಗರಣೆಗೇನೇನಾ? ಹಾಂ, ಹೌದು. ಚೂರು ಸಾಕು. ಆಯ್ತಾ? ಇದು ಹಾಂ, ಸಾಕಾ? ಅದು ಆಫ್ ಮಾಡಿ. ಅದಕ್ಕೆ ಜಸ್ಟ್ ಚೂರು ಕಾಶ್ಮೀರಿ ಚಿಲ್ಲಿ ಪೌಡರ್, ಅದನ್ನು ಮಿಕ್ಸ್ ಮಾಡಿ ಇನ್ನು ಮೇಲಿಂದ ಹಾಕಿದರೆ ಆಯಿತು. ಹಾಕುದಾ? ಗ್ಯಾಸ್ ಆಫ್ ಮಾಡುವ. ರೆಡಿ ಅಲ್ಲ? ಫಟಾಫಟ್ ಅಂತ ಕೂಡ ರೆಡಿ ಆಯಿತು. ಆ್ಯಂಡ್ ಮೇಲಿಂದ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು. ಓಕೆ, ಸೊ ಇಟ್ಸ್ ರೆಡಿ. ಎಸ್, ಮಾಡೋಣ. ಹಾಂ, ಮಾಡಿ. ಎಸ್. ಎಸ್, ಪಾಲಕ್ ದಾಲ್ ಫ್ರೈ ವಿತ್ ಜೀರಾ ರೈಸ್ ರೆಡಿ. ವಾವ್, ಸೂಪರ್. ಸೊ ಮಧ್ಯಾಹ್ನದ ಊಟ ಸೆಟ್ ಆಯಿತು ನಮಗೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಬಿಸಿಯಾದಂಥ ಪಾಲಕ್ ದಾಲ್ ಫ್ರೈ, ಹಾಗೆ ಅದರ ಜೊತೆಗೆ ಜೀರಾ ರೈಸ್ ಕೂಡ ತಂದಿದ್ದಾರೆ. ಒಳ್ಳೆ ಕಾಂಬಿನೇಷನ್, ಸೂಪರ್ ಆಗಿ ಅರೋಮಾ ಬರ್ತಾ ಇದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ದಾಲ್ ಪಾಲಕ್ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಜೀರಿಗೆ ಸಿಡಿಸಿ ಹೆಚ್ಚಿದ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚದಷ್ಟು ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಅರಶಿನ ಪುಡಿ, ಪಾಲಕ್ ಸೊಪ್ಪು, ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲಾ ಪುಡಿ, ಬೇಯಿಸಿದ ತೊಗರಿ ಬೇಳೆ, ಸ್ವಲ್ಪ ನೀರು ಹಾಕಿ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಜೀರಿಗೆ, ಕರಿಬೇವು, ಕಸೂರಿ ಮೇಥಿ, ಮೆಣಸಿನ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ರುಚಿಕರವಾದ ದಾಲ್ ಪಾಲಕ್ ಗೀ ರೈಸ್ನೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.